ಪುತ್ತೂರು ನಗರದ ಕೋರ್ಟ್ ರಸ್ತೆ ಮಧ್ಯೆ ನಿಂತಿದ್ದ ಆಟೋ ರಿಕ್ಷಾ ಮತ್ತು ಕಾರು ಚಾಲಕರ ನಡುವೆ ವಾಗ್ವಾದ ನಡೆದಿದ್ದು, ಕಾರಿನಲ್ಲಿದ್ದ ಯುವಕರ ತಂಡದ ಮೇಲೆ ಹಲ್ಲೆ ನಡೆಸಿರುವ ಘಟನೆ ನಡೆದಿದೆ. ಕಾರು ಚಾಲಕರು ಸಂಚರಿಸುವ ವೇಳೆ ರಸ್ತೆ ಮಧ್ಯೆ ಆಟೋವೊಂದು ನಿಂತಿರುವುದನ್ನು ಕಂಡು ಕಾರು ಚಾಲಕರು ರಿಕ್ಷಾವನ್ನ ಮಾರ್ಗದ ಮಧ್ಯಭಾಗದಿಂದ ತೆಗೆಯುವಂತೆ ಸೂಚಿಸಿದ್ದಾರೆ. ಕಾರಿನಲ್ಲಿದ್ದಂತಹ ಯುವಕರು ತಮ್ಮನ್ನ ಪ್ರಶ್ನೆ ಮಾಡ್ತಾ ಇರುವುದನ್ನು ಕಂಡು ಆಕ್ರೋಶಗೊಂಡ ರಿಕ್ಷಾದಲ್ಲಿದ್ದವರು ಬುರ್ಖಾಧಾರಿ ಮಹಿಳೆ ಸಹಿತ ಪುನೀತ್ ಎಂಬಾತನ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನಲಾಗಿದೆ. ಇಲ್ಲಿನ ಫ್ಯಾನ್ಸಿ ಅಂಗಡಿಯಲ್ಲಿದ್ದ ಮಹಿಳೆ ಜೊತೆ ಸೇರಿದ್ದ ಗುಂಪು ಇವರ ಮೇಲೆ ಹಲ್ಲೆ ನಡೆಸಿದೆ ಎನ್ನಲಾಗಿದೆ. ಹಲ್ಲೆಗೊಳಗಾದ ಯುವಕರು ಪುತ್ತೂರು ನಗರ ಪೊಲೀಸ್ ಠಾಣೆಗೆ ದೂರು ದಾಖಲು ಮಾಡಿದ್ದಾರೆ. ಈ ಘಟನೆ ನಡೆದ ಬಳಿಕ ರಾತ್ರಿ ಫ್ಯಾನ್ಸಿ ಅಂಗಡಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿರುವ ಘಟನೆ ಕೂಡ ನಡೆದಿದೆ. ಪುತ್ತೂರಿನ ಹೃದಯ ಭಾಗದಲ್ಲಿರುವ ಫ್ಯಾನ್ಸಿ ಅಂಗಡಿಗೆ ದುಷ್ಕರ್ಮಿಯೋರ್ವ ತಡರಾತ್ರಿ ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾನೆ. ಮಾಯಿದೆ ದೇವ್ಸ್ ಚರ್ಚ್ ಬಿಲ್ಡಿಂಗ್ನಲ್ಲಿ ಕಾರ್ಯಾಚರಿಸ್ತಾ ಇರುವಂತಹ ಶಫೀಕ್ ಮಾಲಕತ್ವದ ಬ್ಲಾಕ್ ಡೈಮಂಡ್ ಫ್ಯಾನ್ಸಿ ಅಂಗಡಿಗೆ ಬೆಂಕಿ ಹಚ್ಚಿದ್ದು ದುಷ್ಕರ್ಮಿ ಸ್ಥಳದಿಂದ ಕಾಲ್ಕಿತ್ತಿದ್ದಾನೆ. ಇನ್ನು ಈ ಘಟನೆ ಸುಮಾರು ತಡರಾತ್ರಿ 2:30 ಸಮಯಕ್ಕೆ ನಡೆದಿದೆ. ಹೆಲ್ಮೆಟ್ ಧರಿಸಿ ಬಂದ ದುಷ್ಕರ್ಮಿ ಫ್ಯಾನ್ಸಿ ಅಂಗಡಿಗೆ ಬಂದು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾನೆ ಅಂತ ತಿಳಿದು ಬಂದಿದೆ. ನಾನು ಮತ್ತು ನನ್ನ ಸ್ನೇಹಿತರು ಇದು ಬಜರಂಗ ದಳದ ಇಲ್ಲಿಂದ ಅಷ್ಟಮಿಯ ಪ್ರಯುಕ್ತ ಮಡಕೆಯನ್ನು ಕೊಟ್ಟು ಬರುವಾಗ ಮುಲಿಯ ಕೋರ್ಟ್ ರಸ್ತೆಯ ಮೂಲಕ ಬರುವಾಗ ಅಲ್ಲಿ ರಿಕ್ಷಾ ಒಂದು ನಮಗೆ ಅಡ್ಡವಾಗಿ ನಿಂತಿರುವಾಗ ನಮ್ಮ ಕಾರು ಚಾಲಕರು ಅದನ್ನ ಬಗ್ಗೆ ಪ್ರಶ್ನಿಸಿದರು. ಯಾಕೆ ನೀವು ಅಡ್ಡ ನಿಂತದ್ದು, ನಮಗೆ ತೊಂದರೆ ಆಗ್ತದೆ ಅಂತೇಳಿ. ಹಾಗೆಯೇ ಅದರಲ್ಲಿದ್ದೊಬ್ಬ ಗಡ್ಡದಾರಿಯೊಬ್ಬ ರಿಕ್ಷಾದ ಅಲ್ಲಿಯ ಒಬ್ಬ ಫ್ರೆಂಡ್ ಒಬ್ಬ ನಮ್ಮಲ್ಲಿ ಬಂದು ತಕರಾರು ಮಾಡಿದ. ಏನು ಸೈಡಲ್ಲಿ ನಿಂತದಲ್ಲ, ನಾವು ಫ್ಯಾನ್ಸಿಯ ಇದು ಗೋಲ್ಡ್ ಡೈಮಂಡ್ ಎಂಬ ಫ್ಯಾನ್ಸಿ ಉಂಟಲ್ಲ ಅದರ ಜಾಗದಲ್ಲಿ ನಿಂತದಲ್ಲ, ನಿಮಗೇನು ಅಂತ ಹೇಳಿ ನಮಗೆ ಪ್ರಶ್ನೆ ಮಾಡಿ ರೋಡಲ್ಲಿ ನಿಂತದಲ್ಲ ಜಾಗದಲ್ಲಿ ಮಾತಾಡುವಂತ ನಮಗೆ ಪ್ರಶ್ನೆ ಮಾಡಿದ. ಆಗ ನಾನು ಇಲ್ಲಿ ಕೇಳುವಾಗ ಆಗ ರಿಕ್ಷಾದ ಡ್ರೈವರ್ ಒಬ್ಬ ನಮಗೆ ಅವಾಚ್ಯ ಶಬ್ದಗಳಿಂದ ಬೈದು ಹೋದ ಮಲಯಾಳದಲ್ಲಿ. ಆಗ ನಾನು ಅದಕ್ಕೆ ಕಾರಿಂದ ಇಳಿದು ಪ್ರಶ್ನೆ ಮಾಡುವಾಗ ಹಿಂದೆಯಿಂದ ಬಂದ ಫ್ಯಾನ್ಸಿಯಿಂದ ಬುರ್ಖಧಾರಿದ ಮಹಿಳೆ ಒಂದು ನಾನು ಬಂದು ನನಗೆ ಪ್ರಶ್ನೆ ಮಾಡಿ ಹೊಡೆದು ಹೋಗಿದ್ದಾಳೆ. ಇವಾಗ ಬೇಕು ಅಂತಲೇ ಇವನ ಮೇಲೆ ಹಲ್ಲೆ ಮಾಡುವಂಥ ಸಂದರ್ಭದಲ್ಲಿ ಆ ಮುಸ್ಲಿಮ್ಸ್ ಹೆಂಗಸು ಬಂದು ಇವನ ಮೇಲೆ ಹಲ್ಲೆಯನ್ನು ಮಾಡಿದರು. ಈಗ ಹಲ್ಲೆ ಮಾಡಿದ ಕಾರಣ ಅವನ ಮೂಗಿಗೆ ತಲೆಗೆ ಸ್ವಲ್ಪ ಏಟು ಕೂಡ ಆಗಿದೆ, ಸ್ವಲ್ಪ ರಕ್ತ ಕೂಡ ಬರ್ತಾ ಇದೆ. ಇವಾಗಲೇ ಅದನ್ನು ಠಾಣೆಗೆ ಕಂಪ್ಲೇಂಟನ್ನು ಕೊಡಲಿಕ್ಕೆ ಆ ಹುಡುಗನ ಕಡೆಯವರು ಬಂದಿದ್ದಾರೆ. ನಾವು ಹೇಳೋದಿಷ್ಟೇ, ಯಾಕಂದರೆ ಕೇಳಿದರೆ ಪುತ್ತೂರಿನ ವ್ಯಾಪ್ತಿಯಲ್ಲಿ ಕಳೆದ ಕೆಲವು ದಿನಗಳಿಂದ ಬೇರೆ ಬೇರೆ ರೀತಿಯಲ್ಲಿ ಮುಸ್ಲಿಮ್ಸ್ ಪುಂಡು ಪೋಖರಿಗಳ ಒಂದು ಅಟ್ಟಹಾಸ ನಡೀತಾ ಇದೆ ಬೇರೆ ಬೇರೆ ರೀತಿಯಲ್ಲಿ. ಅದನ್ನು ಮಟ್ಟ ಹಾಕಬೇಕು. ಯಾಕಂತ ಕೇಳಿದರೆ ನಿನ್ನೆ 2 ದಿವಸ ಹಿಂದೆ ಒಂದು ನಮ್ಮ ಇಲ್ಲಿ ಜೂನಿಯರ್ ಕಾಲೇಜಿನಲ್ಲಿ ಘಟನೆ ನಡೆಯಿತು.